ಉಡುಪಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಅಧಿಕಾರವನ್ನ ವಹಿಸಿಕೊಂಡಿರುವ ಅಕ್ಷಯ್ ಮಚ್ಚೀಂದ್ರ ಅವರು ಕಾಪು ಠಾಣಾ ವ್ಯಾಪ್ತಿಯಲ್ಲಿ ರೌಂಡ್ಸ್ ಮಾಡಿ ನಗರದ ಆಯಾ ಕಠಿಣ ಜಾಗಗಳ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಅಲ್ಲದೆ ಜಿಲ್ಲೆಯ ಸಮಗ್ರ ಮಾಹಿತಿಯನ್ನು ಅವರು ತಮ್ಮ ಅಧೀನ ಅಧಿಕಾರಿಗಳ ಜೊತೆಗೆ ಖುದ್ದಾಗಿ ಭೇಟಿ ನೀಡಿ ಅರಿತುಕೊಂಡಿದ್ದಾರೆ. ಕಾಪು, ಕಟಪಾಡಿ, ಕೋಟೆಮಟ್ಟು, ಶಿರ್ವ ಭೇಟಿ ನೀಡಿದ್ರು. ಬಳಿಕ ನಮ್ಮ ಕುಳ್ಳ ವಾಹಿನಿಯೊಂದಿಗೆ ಮಾತನಾಡಿದ ಅವರು, ಉಡುಪಿ ಜಿಲ್ಲೆಯಲ್ಲಿನ ಸಮಸ್ಯೆಗಳ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದ್ದೇನೆ. ಕೆಲವೊಂದು ಸಮಸ್ಯೆಗಳು ಗಮನಕ್ಕೆ ಬಂದಿದ್ದು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡಲು ಕ್ರಮ ಕೈಗೊಳ್ಳಬೇಕಾಗಿದೆ. ಶಾಂತಿ ಸುವ್ಯವಸ್ಥೆ ಮತ್ತು ಸೌಹಾರ್ದತೆ ಕಾಪಾಡುವುದು, ಮಾದಕ ವಸ್ತುಗಳಿಗೆ ಮಟ್ಟ ಹಾಕುವುದು ಮೊದಲ ಆದ್ಯತೆಯಾಗಿದೆ ಎಂದು ಎಸ್ಪಿ ಹೇಳಿದ್ದಾರೆ. ಈಗಾಗಲೇ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಠಾಣೆಗಳಿಗೆ ಭೇಟಿ ನೀಡ್ತಾ ಇದ್ದೀನಿ. ಅಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ, ಅಲ್ಲಿ ಎಲ್ಲ ಊರುಗಳು, ಗ್ರಾಮಗಳು ಯಾವ ರೀತಿ ಇದೆ, ಅಲ್ಲಿ ಎಲ್ಲ ಒಂದು ಅರ್ಥ ಮಾಡ್ಕೊತಾ ಇದ್ದೀನಿ. ಎರಡನೇದು, ನಾನು ಚಾರ್ಜ್ ತಗೊಳ್ಳುವಾಗ ಹೇಳೋ ಹಾಗೆ ಮೊಟ್ಟ ಮೊದಲನೇದಾಗಿ ಶಾಂತಿ ಸುವ್ಯವಸ್ಥೆ ಮತ್ತು ಸೌಹಾರ್ದತೆಯನ್ನು ಕಾಪಾಡುವಂಥದ್ದು ನಮ್ಮ ಇಲಾಖೆಯ ಪ್ರಥಮ ಆದ್ಯತೆ. ಎರಡನೇದು, ನಾವು ಹೇಳಿದಾಗೆ ಎಲ್ಲ ಕೆಲವು ಮಾದಕ ವಸ್ತುಗಳ ಸಮಸ್ಯೆಗಳು ಈ ಜಿಲ್ಲೆಯಲ್ಲಿ ಇರೋದು ನಮ್ಗೆ ಕಂಡು ಬಂದಿದೆ. ಮಾಧ್ಯಮ ಮಿತ್ರರು ಕೂಡ ಮತ್ತು ಜನಪ್ರತಿನಿಧಿಗಳು ಕೂಡ ಆ ವಿಚಾರ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನು ನಮ್ಮ ಹತ್ರ ಶೇರ್ ಮಾಡಿದ್ದಾರೆ. ಆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಒಂದು ಕಾರ್ಯಾಚರಣೆಯನ್ನು ಶುರು ಮಾಡಿದ್ದೀವಿ. ಸೊ ಈ ಮಾದಕ ವಸ್ತು ದ್ರವ್ಯಗಳ ಸಂಬಂಧಪಟ್ಟಂತೆ ಅದು ಟ್ರಾನ್ಸ್ಪೋರ್ಟೇಷನ್, ಪೊಸೆಷನ್, ಕಲ್ಟಿವೇಷನ್ ಎಷ್ಟು ಹಾನಿಕಾರಕ್ಕಿದೆ, ಅಷ್ಟೇ ಕಾನೂನು ಚೌಕಟ್ಟಿನಲ್ಲಿ ಮಾದಕ ವಸ್ತುಗಳ ಕನ್ಸಂಪ್ಷನ್ ಕೂಡ ಒಂದು ಇಲ್ಲಿಗಲ್ ಆ್ಯಕ್ಟಿವಿಟಿ ಅನ್ನುವಂಥದ್ದು ಆ್ಯಕ್ಟ್ ಪ್ರಕಾರ ಇದೆ. ಸೊ ಬರೀ ಟ್ರಾನ್ಸ್ಪೋರ್ಟೇಷನ್, ಕನ್ಸಂಪ್ಷನ್, ಪೊಸೆಷನ್ ಎಲ್ಲ ನಿಟ್ಟಿನಲ್ಲಿ ಕೂಡ ನಾವು ಈ ಒಂದು ಕೇಸಸ್ ಮಾಡುವಂಥದ್ದು ಒಂದು ಪ್ಲ್ಯಾನ್ ಹಾಕಿದ್ದೀವಿ. ಈಗ ಹಬ್ಬ ಹರಿದಿನಗಳು ಇರೋದರಿಂದ ಮೊಟ್ಟ ಮೊದಲನೇದಾಗಿ ಇವೆಲ್ಲ ಹಬ್ಬ ಆಚರಣೆಗಳು ಚೆನ್ನಾಗಿ ಆಗಲಿ, ಒಳ್ಳೆ ರೀತಿ ಆಗಲಿ, ಸಮಾಜದಲ್ಲಿ ಸೌಹಾರ್ದತೆ, ಶಾಂತಿ ಸುವ್ಯವಸ್ಥೆ ಇರಲಿ, ಎಲ್ಲರೂ ಒಟ್ಟಿಗೆ ಬಂದುಬಿಟ್ಟು ಹಬ್ಬ ಆಚರಣೆಗಳನ್ನು ನಿಜವಾದ ಏನು ಅರ್ಥ ಇದೆ ಆ ನಿಟ್ಟಿನಲ್ಲಿ ಆಚರಣೆ ಮಾಡಲಿ ಅನ್ನುವಂಥದ್ದು ನಾವೆಲ್ಲ ಸಿದ್ಧತೆಯನ್ನು ಮಾಡ್ಕೊತಾ ಇದ್ದೀವಿ.